ಹರ್ಷಿತಾ. ಕಾರ್ವಾ ಪ್ಲೇಟ್ ಚಾನೆಲ್ಗೆ ಸ್ವಾಗತ. ಕೇಂದ್ರೀಯ ವಿದ್ಯಾಲಯ ಪರ್ಯಾಯ ಜಾಗದ ಹುಡುಕಾಟ. ಕಾರವಾರ ತಾಲೂಕಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿರುವ ಕೇಂದ್ರೀಯ ವಿದ್ಯಾಲಯದ 2ನೇ ಶಾಲೆಗೆ ತಾತ್ಕಾಲಿಕ ವ್ಯವಸ್ಥೆ ಮಾಡಲು ಜಾಗದ ಸಮಸ್ಯೆ ಎದುರಾಗಿದೆ. ಜಿಲ್ಲಾಡಳಿತ ತೋರಿಸಿದ ಜಾಗದ ಬಗ್ಗೆ ಕೆವಿ ಆಡಳಿತ ಮಂಡಳಿಗೆ ಸಮಾಧಾನವಾಗದ ಕಾರಣ ಪರ್ಯಾಯ ಸ್ಥಳಗಳ ಹುಡುಕಾಟ ಮಾಡಬೇಕಿದೆ. ತಾಲೂಕಿನಲ್ಲಿ ಮತ್ತೊಂದು ಶಾಲೆಯನ್ನು ಆರಂಭಿಸುವುದಾಗಿ ಕೆವಿ ಆಡಳಿತವು 1 ವರ್ಷದ ಹಿಂದೆ ಪ್ರಕಟಿಸಿತ್ತು. ತನ್ನದೇ ಸ್ವಂತ ಕಟ್ಟಡ ನಿರ್ಮಾಣವಾಗಿ ತರಗತಿಗಳು ಆರಂಭವಾಗುವ ತನಕ ತಾತ್ಕಾಲಿಕವಾಗಿ ಕಟ್ಟಡವೊಂದರ ವ್ಯವಸ್ಥೆ ಮಾಡಲು ಕೆವಿ ಆಡಳಿತ ಮನವಿ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತವು ತಾಲೂಕಿನಲ್ಲಿ ಲಭ್ಯ ಜಾಗವನ್ನು ಗುರುತಿಸಿತ್ತು. ದೆಹಲಿಯಲ್ಲಿರುವ ವಿದ್ಯಾಲಯದ ಕೇಂದ್ರ ಕಚೇರಿಯ ಅಧಿಕಾರಿಗಳು ಕಳೆದ ವರ್ಷ ಜುಲೈ 8ರಂದು ಕಾರವಾರಕ್ಕೆ ಭೇಟಿ ನೀಡಿದ್ದರು. ಅಂದಿನ ಉಪವಿಭಾಗಾಧಿಕಾರಿ ಅಭಿಜಿತ್ ನೇತೃತ್ವದಲ್ಲಿ ಸಾವಂತವಾಡ ಹೋಬಳಿಯ ಆರವ್ ಗ್ರಾಮದ ಸರ್ವೆ ನಂಬರ್ 215 ರಲ್ಲಿ 5 ಎಕರೆ ಜಮೀನನ್ನು ಅಧಿಕಾರಿಗಳ ತಂಡಕ್ಕೆ ತೋರಿಸಲಾಗಿತ್ತು. ಮುಡಗೇರಿ ಸಮೀಪದ ಈ ಜಾಗದಲ್ಲಿ ಶಾಲಾ ಕಟ್ಟಡವನ್ನು ನಿರ್ಮಿಸಿ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸಲು ಕೆವಿ ಆಡಳಿತ ಉದ್ದೇಶಿಸಿತ್ತು. ಅದರಲ್ಲಿರುವ ಕಟ್ಟಡ ಹಾಗೂ ಇತರ ವ್ಯವಸ್ಥೆಗಳನ್ನು ಪರಿಶೀಲಿಸಿದ್ದರು. ಇಲ್ಲಿನ ಸೀಬೆ ನಿರಾಶ್ರಿತರ ಕಾಲೋನಿಯಲ್ಲಿರುವ ಶಾಲಾ ಕಟ್ಟಡವೊಂದನ್ನು ಅಧಿಕಾರಿಗಳು ವೀಕ್ಷಿಸಿದ್ದರು. ಈ ಪ್ರದೇಶ ನಗರದಿಂದ ಸುಮಾರು 17 ಕಿಲೋಮೀಟರ್ ದೂರದಲ್ಲಿದೆ. ಶಾಲಾ ಕಟ್ಟಡದ ದುರಸ್ತಿಗೆ ಸುಮಾರು 15 ಲಕ್ಷ ಅಗತ್ಯವಿದೆ. ಆ ಮೊತ್ತವನ್ನು ಯಾರು ಭರಿಸುತ್ತಾರೆ ಎಂಬ ಬಗ್ಗೆಯೂ ಸ್ಪಷ್ಟತೆ ಇಲ್ಲ. ಜೊತೆಗೆ ಸಮೀಪದಲ್ಲಿ ಸೌಕರ್ಯಗಳ ಕೊರತೆ ಇದೆ ಎಂಬ ಕಾರಣಕ್ಕಾಗಿಯೂ ಈ ಜಮೀನನ್ನು ತಿರಸ್ಕರಿಸಿದ್ದಾರೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಇದೇ ರೀತಿ ಕಾರವಾರ ನಗರದಲ್ಲಿ ಜಾಗ ತೋರಿಸುವಂತೆ ಕೇಳಿದ್ದರು. ನಗರದಲ್ಲಿ ಜಾಗದ ಕೊರತೆ ಇದ್ದರೂ ಜಿಲ್ಲಾಡಳಿತದಿಂದ ಕಟ್ಟಡವೊಂದನ್ನು ಹುಡುಕಿಕೊಡಲಾಗಿತ್ತು. ಆದರೆ ಅದರಲ್ಲಿರುವ ಕೊಠಡಿಗಳ ಸಂಖ್ಯೆ ಕಡಿಮೆಯಾದ್ದರಿಂದ ಕೆವಿ ಅಧಿಕಾರಿಗಳು ಇಷ್ಟಪಡಲಿಲ್ಲ ಎಂದು ಗೊತ್ತಾಗಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಂಪ್ಯೂಟರ್ ಅಂಗಡಿಗೆ ಬೆಂಕಿ. ಶಿರಸಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ನಗರದ ಯಲ್ಲಾಪುರ ರಸ್ತೆಯಲ್ಲಿರುವ ಕಂಪ್ಯೂಟರ್ ಅಂಗಡಿಯೊಂದರಲ್ಲಿ ಅಗ್ನಿ ಅವಘಡ ಸಂಭವಿಸಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತು ಹಾನಿಗೀಡಾಗಿದೆ. ರವಿವಾರ ನಸುಕಿನ ಜಾವ ಈ ಘಟನೆ ಸಂಭವಿಸಿದೆ. ಅಭಿಜಿತ್ ಎಂಬುವವರಿಗೆ ಸೇರಿದ್ದ ಅಂಗಡಿಯೊಳಗೆ ಹೊಸ ಹಾಗೂ ದುರಸ್ತಿ ಸಲುವಾಗಿ ಇಡಲಾಗಿದ್ದ 10 ಲ್ಯಾಪ್ಟಾಪ್ಗಳು ಸುಟ್ಟು ಹೋಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ತೆರಳಿ ಬೆಂಕಿ ಆರಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಉಪಕರಣ ಹಾನಿಗೀಡಾಗಿದೆ ಎಂದು ಅಗ್ನಿಶಾಮಕ ದಳದ ಅಧಿಕಾರಿಗಳು ತಿಳಿಸಿದ್ದಾರೆ. ಅನ್ಲಾಕ್ ಆಗಲಿವೆ ಬಾರ್, ರೆಸ್ಟೋರೆಂಟ್, ಕ್ಲಬ್ಗಳು. ಕೇಂದ್ರ ಸರ್ಕಾರ 4ನೇ ಹಂತದ ಅನ್ಲಾಕ್ನಲ್ಲಿ ಕೆಲವು ನಿಬಂಧನೆಗಳನ್ನು ತೆಗೆದುಹಾಕಿರುವ ಹಿನ್ನೆಲೆಯಲ್ಲಿ ಮುಚ್ಚಲ್ಪಟ್ಟಿರುವ ಬಾರ್, ರೆಸ್ಟೋರೆಂಟ್ ಮತ್ತು ಕ್ಲಬ್ಗಳನ್ನು ಆರಂಭಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಕಳೆದ 5 ತಿಂಗಳಿನಿಂದ ಕೋವಿಡ್-19 ಹಿನ್ನೆಲೆಯಲ್ಲಿ ಮುಚ್ಚಿದ ಬಾರ್, ರೆಸ್ಟೋರೆಂಟ್ ಹಾಗೂ ಕ್ಲಬ್ಗಳನ್ನು ತೆರೆಯಲು ಸರ್ಕಾರ ಅನುಮತಿ ನೀಡಿದ್ದು, ಸೋಮವಾರ ಅಧಿಕೃತ ಆದೇಶ ಹೊರಡಲಿದೆ. ಸೆಪ್ಟೆಂಬರ್ 1ರಿಂದ ಅನ್ವಯವಾಗುವಂತೆ ರಾಜ್ಯಾದ್ಯಂತ ಕ್ಲಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ತೆರೆಯಲಿವೆ. ಶನಿವಾರ ಸಂಜೆ ಕೇಂದ್ರ ಗೃಹ ಇಲಾಖೆ ಅನ್ಲಾಕ್ 4ನಲ್ಲಿ ಮೆಟ್ರೋ ರೈಲು, ಮದುವೆ ಸಮಾರಂಭ, ಸಾಂಸ್ಕೃತಿಕ ಕಾರ್ಯಕ್ರಮ, ಆನ್ಲೈನ್ ಶಿಕ್ಷಣ ಸೇರಿದಂತೆ ಕೆಲವು ಚಟುವಟಿಕೆಗಳಿಗೆ ಹಾಕಲಾಗಿದ್ದ ನಿಬಂಧನೆಗಳನ್ನು ತೆರವುಗೊಳಿಸಿತ್ತು. ಇದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಆರ್ಥಿಕ ಚಟುವಟಿಕೆಗಳಿಗೆ ಮತ್ತಷ್ಟು ಉತ್ತೇಜನ ನೀಡಲು ಕ್ಲಬ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೂ ಅನುಮತಿ ನೀಡಲಿದೆ. ಅಬಕಾರಿ ಇಲಾಖೆಯ ಅಧಿಕಾರಿಗಳ ಪ್ರಸ್ತಾವನೆಗೆ ಶನಿವಾರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕಡತಕ್ಕೆ ಸಹಿ ಹಾಕಿದ್ದು, ಸರ್ಕಾರದ ತೀರ್ಮಾನ ಸೋಮವಾರ ಅಧಿಕೃತವಾಗಿ ಘೋಷಣೆಯಾಗಲಿದೆ ಎಂದು ಮೂಲಗಳು ಖಚಿತಪಡಿಸಿವೆ. ಗಡಿ ತೆರವು ಮಾಡದಿದ್ದಲ್ಲಿ ಪ್ರತಿಭಟನೆ. ಕಾರವಾರ ಗೋವಾ ಗಡಿ ತೆರವು ಮಾಡುವಂತೆ ಇಲ್ಲಿವರೆಗೂ ಪ್ರತಿಭಟನೆಗೆ ಕರೆ ನೀಡಿಲ್ಲ. ಆದರೆ ಗೋವಾ ಸರ್ಕಾರದ ಆಶ್ವಾಸನೆಯಂತೆ ಸೆಪ್ಟೆಂಬರ್ 1ರಿಂದ ಗಡಿ ತೆರವು ಮಾಡದಿದ್ದಲ್ಲಿ ಗಡಿಯಲ್ಲಿ ಉಗ್ರ ಹೋರಾಟಕ್ಕೆ ಮುಂದಾಗಲಾಗುವುದು ಎಂದು ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ ನಾಯ್ಕ್ ತಿಳಿಸಿದ್ದಾರೆ. ಈ ಬಗ್ಗೆ ಶನಿವಾರ ಮತ್ತೆ ಗೋವಾ ಮುಖ್ಯಮಂತ್ರಿಗಳ ಜೊತೆ ಮಾತುಕತೆ ನಡೆಸಿದ್ದು, ಅವರು ಕೂಡ ಗಡಿ ತೆರವು ಮಾಡಲಾಗುವುದು ಎಂಬ ಭರವಸೆ ನೀಡಿದ್ದಾರೆ.
ತನ್ನ ರಾಜ್ಯಕ್ಕೆ ಬರುವವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡುವಂತೆ ಒತ್ತಡ ಹೇರುವ ಗೋವಾ ಸರ್ಕಾರ ಅದನ್ನು ಬಿಟ್ಟು ಕಡಿಮೆ ವೆಚ್ಚದ ರ್ಯಾಪಿಡ್ ಟೆಸ್ಟ್ ಮಾಡಿಸಲಿ ಅಥವಾ ಸ್ವಯಂ ತಪಾಸಣೆ ಒಳಪಟ್ಟು ಹೊರಗಡೆಯಿಂದ ವರದಿ ತಂದಲ್ಲಿ ಅದನ್ನೇ ಮಾನ್ಯ ಮಾಡಲಿ. ಅದನ್ನು ಬಿಟ್ಟು ಕೋವಿಡ್ ಟೆಸ್ಟ್ ಹೆಸರಲ್ಲಿ ಬೇಕಾಬಿಟ್ಟಿ ಹಣ ಹೊಡೆಯುವುದು ಸರಿಯಲ್ಲ. ಈಗಾಗಲೇ ಭರವಸೆ ನೀಡಿದಂತೆ ಸೆಪ್ಟೆಂಬರ್ 1ರಂದು ಗಡಿ ತೆರವು ಮಾಡಬೇಕು. ಇಲ್ಲದಿದ್ದಲ್ಲಿ ಗೋವಾ ಸರ್ಕಾರ ಬೃಹತ್ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಮಾಧವ ನಾಯ್ಕ್ ಎಚ್ಚರಿಸಿದ್ದಾರೆ. ಗುಡ್ಡ ತೆರವು ಮಾಡದೆ ವಾಹನ ಸಂಚಾರಕ್ಕೆ ತೊಂದರೆ. ಜೊಯ್ಡಾ ತಾಲೂಕಿನ ಪಣಸೋಲಿ ಕುಳಗಿ ರಸ್ತೆಯಲ್ಲಿ ಕಳೆದ ಹಲವಾರು ದಿನಗಳಿಂದ ಗುಡ್ಡ ಕುಸಿದು ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಗುತ್ತಿದ್ದು, ಈ ಬಗ್ಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯ ತೋರಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ವರ್ಷದ ಹಿಂದೆಯೇ ಈ ಗುಡ್ಡ ಕುಸಿದು ಈ ಬಗ್ಗೆ ಕಡಲವಾಣಿ ಪತ್ರಿಕೆ ವರದಿ ಮಾಡಿದ ನಂತರ ಗುಡ್ಡವನ್ನು ತೆರವುಗೊಳಿಸಲಾಗಿತ್ತು. ಆದರೆ ಈಗ ಮತ್ತೆ ಗುಡ್ಡ ಕುಸಿದು ರಸ್ತೆಯಲ್ಲಿ ವಾಹನ ಸಂಚಾರ ಮಾಡಲು ಸಾಧ್ಯವಾಗದ ರೀತಿಯಲ್ಲಿ ಹೊಂಡ ಬಿದ್ದಿದ್ದು, ವಾಹನ ಸವಾರರು ಹೆದರಿಕೊಂಡು ವಾಹನ ಸಂಚಾರ ನಡೆಸುವಂತಾಗಿದೆ. ಈ ಬಗ್ಗೆ ಶಾಸಕ ಆರ್.ವಿ. ದೇಶಪಾಂಡೆ ಹಲವು ಬಾರಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ತಿಳಿಸಿ ಸರಿಪಡಿಸುವಂತೆ ಆಗ್ರಹಿಸಿದರು. ಸ್ವಲ್ಪ ಮಣ್ಣು ತೆರವುಗೊಳಿಸಿ ಹಾಗೆ ಬಿಡಲಾಗಿದ್ದು, ಮಳೆಯಿಂದ ಇನ್ನೂ ಹೆಚ್ಚಿನ ಗುಡ್ಡ ಕುಸಿತವಾಗಿ ವಾಹನ ಸಂಚಾರಕ್ಕೆ ಭಾರಿ ತೊಂದರೆ ಉಂಟಾಗಿದೆ. ಗುಡ್ಡ ತೆರವುಗೊಳಿಸಿ ಕೊಡದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವರ್ತನೆಯನ್ನು ಖಂಡಿಸಿ ಈ ಬಗ್ಗೆ ಕೂಡಲೇ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇಂದು ಉತ್ತರ ಕನ್ನಡದಲ್ಲಿ 109 ಜನರಿಗೆ ಕರೋನಾ ದೃಢ, 180 ಮಂದಿ ಗುಣಮುಖ. ಕಾರವಾರ. ಉತ್ತರ ಕನ್ನಡದಲ್ಲಿಂದು 109 ಜನರಿಗೆ ಕರೋನಾ ದೃಢವಾಗಿದೆ. ಕಾರವಾರದಲ್ಲಿ 11, ಅಂಕೋಲಾ 6, ಕುಮಟಾ 12, ಹೊನ್ನಾವರ 6, ಭಟ್ಕಳ 14, ಶಿರಸಿ 18, ಸಿದ್ದಾಪುರ 7, ಮುನಗೋಡ 10, ಹಳಿಯಾಳ 20, ಜೊಯ್ಡಾದಲ್ಲಿ 5 ಕರೋನಾ ಪ್ರಕರಣಗಳು ದೃಢಪಟ್ಟಿದೆ. ಕಾರವಾರ 5, ಅಂಕೋಲಾ 21, ಕುಮಟಾ 6, ಹೊನ್ನಾವರ 8, ಭಟ್ಕಳ 32, ಶಿರಸಿ 7, ಯಲ್ಲಾಪುರ 14, ಮುನಗೋಡ 32, ಹಳಿಯಾಳದಲ್ಲಿ 33 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಯಿಂದ 180 ಮಂದಿ ಬಿಡುಗಡೆಯಾಗಿದ್ದಾರೆ. ಇಂದು 109 ಪ್ರಕರಣ ದೃಢಪಟ್ಟ ಬೆನ್ನಲ್ಲೇ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ 4860ಕ್ಕೆ ಏರಿಕೆಯಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರ್ವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.